ಬಾರಿ ಗಮ್ಮತ್ತು ಪೂರ ಬೆನೊಂದುಲ್ಲೇರು ನಾನೇ ಎಂಚಲ್ಲಾರು ಸೌಖ್ಯ ಇದು ದಾಯ್ತಾ ಅಂತ ಒಂದುಲ್ಲಾರು ದೇವಸ್ಥಾನದ ಬೇಡ ಅನ್ಕೊಂಡು ನಿಮ್ದು ದಾಯ್ತಾ ಮಲ್ಪನ ಅಡಿಪಡತ್ತ ಅವೇ ದುಂಬುಲಾಕುಲೆ ಬೆನ್ನು ನೋಡತ್ತ ಇತ್ತಲಾಕುಲೆ ಬೆನ್ನು ಕೋಸ ಎಲ್ರು ಮಾಡ್ತಿದ್ದಾರೆ ಅವರಲ್ವಾ ಅವರು ಮಾಡ್ತಿದ್ದಾರೆ ಅವರು ಆಗಸ್ಟ್ ಅವ್ರು ಮಾಡ್ತಿದ್ದಾರೆ ಅವರ ಪ್ರಾಯಕ್ಕೆ ಒಳ್ಳೆ ಕೆಲಸ ಅಲ್ಲ ಅವರು ಹೌದೌದು ಅಲ್ವಾ ದೇವರನ್ನ ಸಮಾಧಾನ ಬರ್ತದ ಮಂತೇರು ಉಳ್ಳಾರತ ಬರ್ತದ ಮತ್ತೆ ಒಳ್ಳೆ ಬತ್ತನ ಬೇಲೆ ಅಲ್ಪರ ಏನ್ ಬೇಲೆ ಅಂడి ಜೋಕುಲು ಪೂರ ಜಾಸ್ತಿ ಮೊಬೈಲ್ಗೆ ಏನು ಗೊತ್ತು ಬೇರೆ ಖುಷಿ ಆಗ್ಬೋದು ನರ್ಸಿಂಗ್ ಮತ್ತೆ ಈ ಕಜಾವು ತೆಗೆಯುವ ಕೆಲಸ ಖುಷಿ ಆಗ್ತುಂಟು ಖುಷಿ ಆಗ್ತದೆ ನಮ್ಮ ದೇವಸ್ಥಾನ ಅವ್ರು ಸರ್ಬತ್ ಅಂತ ಅಂದ್ ಹೆಂಗ್ ಕೊರ್ಲಿ ನೀರತ ದೇವರನ್ನ ಬೇಲೆತ ದೇವಸ್ಥಾನ ದೇವಿ ಶಾರದಾಂಬೆ ಪೂಜಿಪೆ ನಿನ್ನ. ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಇದೀಗ ನಾವು ಮಹಿಳೆಯರನ್ನು ಮಾತನಾಡಿಸ್ಬೇಕು. ಮಹಿಳಾ ಸ್ವಯಂ ಸೇವಕರಿದ್ದ ಅವರನ್ನು ಮಾತನಾಡಿಸ್ಬೇಕು. ಯಾವ ರೀತಿಯ ಕೆಲಸ ಕಾರ್ಯ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಅವರೆಲ್ಲರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬ್ರಹ್ಮಕಲ ಶಾವೊಂದುಂಡು ಕೊಲ್ಲಿ ದೇವಸ್ಥಾನದ ಅಯ್ಯ ಕೊಂಚ ಒಂಚೂರು ಶ್ರಮದಾನ ಮಲ್ಪಗ ಅಂದು ಎಂಕ್ಲು ಕಡಿರು ದಿಯಾರಗ್ರಾಮ ಮಾಡೋದು ಪೂರ ಬಸ್ ಬಾರಿ ಪೊರ್ಲುಡ ಒಂದುಂಡು ಖುಷಿಟ ಎಂಕ್ಲು ಅಲ್ಪ ಪೂರ ಕ್ಲೀನ್ ಮಲ್ಪದೈತ್ರಿ ಪಿರತಮೆ ಐತೆ ಅವಳ ಇತ್ತ ಮಣ್ಣು ತುಂಬೋಂದುಲ್ಲ ನೆಕ್ ಬಿಲ್ಡಿಂಗ್ ಮಣ್ಣು ತುಂಬೋಂದುಲ್ಲ ಅಕ್ಕ ಬಚ್ಚಿನೋಡ ಬಚ್ಚಿನಂತೆ ಮಣ್ಣು ತುಂಬುದು ಎಂಚಾಪುಡು ಸೇವೆ ಸೇವೆ ಖುಷಿ ಅವೇ ಮಣ್ಣು ತುಂಬುನ ಬುಕ್ಕಲ್ಲಂತೆ ಕಟ್ಟ ಮತ್ತೆ ಕ್ಲೀನ್ ಮಲ್ಪರ ಇತ್ತಂದ್ರೆ ಎಲ್ಲ ಸ್ವಯಂ ಸೇವಕರಿದ್ದಾರೆ. ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರನ್ನು ಮಾತನಾಡಿಸಬೇಕು. ಬಹಳಷ್ಟು ಜನ ತಮ್ಮ ಶ್ರಮವನ್ನು ವಹಿಸಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ತೆ ಅಮ್ಮ. ಓ ಅಮ್ಮ ಬೇಲೆ ಬೇಲೆ ಇಂಚಿನ ಸರಿ ಬರೋ ಇಂಚ ಮಾತು ಆವೊಂದುಂಡು ಖುಷಿ ಆಗ್ಬಿಡು ಖುಷಿ ಆಗ್ಬಿಡು ಅದಾ ಏತ್ ಜನ ಅಲ್ಲ ಎಂಕ್ ಸುಮಾರು ಜನ ಅಲ್ಲ ಇಲ್ಲ ನಾಂಜೋ ಒಂಜಿನ ಪೊಂಜೋ ಪೂರ ಬರ್ಪುಣ ಒಂಜಿನ ಪೊಂಜೋ ಮತ್ತೆ ಬರ್ಪುಣ ಒಟ್ಟು ಇಲ್ಲ ಸಬಾಸ್ ಅಮ್ಮ ದಾಯ್ತಾ ಅಂತಂದಿಲ್ಲ ಇಂಚಿ ತಿರುಗಲಿ ದಾಯ್ತಾ ಅಂತ ಬೇರೆ ಅಂತಂದಿಲ್ಲ ಕಜಾಪುರ ಪೂಜೆ ಒಂದಿಲ್ಲ ಕಜಾಪುರ ಪೂಜೆ ಒಂದಿಲ್ಲ ಪೂರ ಕ್ಲೀನ್ ಆವೊಂದುಂಡು ಅಪ್ಪನ ಸೇವೆ. ಅಕ್ಕ ನಮಸ್ಕಾರ. ಎಷ್ಟು ಜನ ಅಲ್ಲ ಸುಮಾರು ಜನ ಅಲ್ಲ ಸುಮಾರು ಜನ ಎಂಚ ಆಪುಂಡು ಬೇಲೆ ಪರ ಇಂಚ ಮಾತ್ರ ಒಟ್ಟು ಸೇರ್ದು ಖುಷಿ ಆಪುಂಡದ ತುಗಾಲೆ ಇಡಲಿ ಅಲ್ಲೇ ಯಾರು ಬರ್ತಾರೆ ಎಂಕ ಖುಷಿ ಏನು ಬಲ್ಲ ಬಲ್ಲ ಸಾಯ್ತೀರನ ಪುದಾರ ಇಂಜಿನ ಅವಳು ಇದು ಏನಂತುಂಡು ಅಪ್ಪ ಇದು ಎಂಚ ಒಂದುಂಡು ಬೇಲೆ ಖುಷಿ ಆಪುಂಡು 10 ಜನ ಖುಷಿ ಆಪುಂಡು ಈ ತಿಂಡಿ ತಿನ್ನಾಗ ಅವರ ಖುಷಿ ಆಗುಜ ಒಟ್ಟು ನನ್ನ ಅಂಚನೆ ಜನ ಖುಷಿ ಆಪುಂಡು ಕುಲೊಂದು ತಿನ್ನವರ ಖುಷಿ ಆಪುಂಡು ಬೆನ್ನಾಗ ಖುಷಿ ಆಪುಂಡು ದೊಂಬೆ ಎಂಚುಂಡು ದೊಂಬು ಇಪ್ಪಾಡು ಅವು ನಂಗೆ ಇತ್ತಿನವು ನಂಗೆ ಇಪ್ಪನೇ ಅದ ತುಕ ಪೂರ ಯಂಗ್ಸ್ಟರ್ಸ್ ಇಲ್ಲಾರೆ. ನಮಸ್ಕಾರ. ನಮಸ್ತೆ. ಏನು ಹೆಸರು? ಶ್ರೇಯಾ. ಎಂತಕ್ಕ ಏನು ಮಾಡ್ತೀರಿ ನಾವು? ನಾನು ನರ್ಸಿಂಗ್ ಮಾಡ್ತಿದ್ದೇನೆ. ನರ್ಸಿಂಗ್ ಹೇಗಾಗ್ತುಂಟು ನರ್ಸಿಂಗ್ ಮತ್ತೆ ಈ ಕಜಾವು ತೆಗೆಯುವ ಕೆಲಸ? ಖುಷಿ ಆಗ್ತುಂಟು. ನಮ್ಮ ದೇವಸ್ಥಾನ ಏನು ಇನ್ನೊಮ್ಮೆ ಹೇಳಿ? ನಮ್ಮ ದೇವಸ್ಥಾನ ಏನು ಹೇಳ್ತೀರಿ ನಮ್ಮ ದೇವಸ್ಥಾನದ ಬಗ್ಗೆ? ತುಂಬಾ ಖುಷಿ ಆಗ್ತುಂಟು. ಏನು ಮಾಡ್ತಿದ್ದೀವಿ ತಾವು? MSc ಮಾಡ್ತಾ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ. ಹೌದು, ತುಂಬಾ ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ. ಬಂತು. ಹೌದು, ಇನ್ನು ಸ್ವಲ್ಪ ದಿನ ಇರುದು. ಪುಣ್ಯದ ಕೆಲಸ ಅಲ್ವಾ ದೇವಸ್ಥಾನದ ಕೆಲಸ ಮಾಡೋದಂದ್ರೆ ಪುಣ್ಯದ ಕೆಲಸ ಅದು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮ ದೇವಸ್ಥಾನ ಅಂತ ಹೇಳಿ. ಅದಕ್ಕೆ ನಮ್ಮ ಗ್ರಾಮ ದೇವಸ್ಥಾನ, ನಮ್ಮ ಗ್ರಾಮ ದೇವರುಗಳು, ಅದಕ್ಕೋಸ್ಕರ ನಾವು ಕೆಲಸಕ್ಕೆ ಬಂದಿದ್ದೀವಿ ಇಲ್ಲಿ. ತುಂಬಾ ಖುಷಿ ಆಗ್ತಾ ಉಂಟು. ನಾನು ಬಂದಿದ್ದೀನಿ, ನನ್ನ ಅತ್ತೆ ಬಂದಿದ್ದಾರೆ, ನನ್ನ ಮಗ ಬಂದಿದ್ದಾನೆ. ಎಲ್ರು 3 ಮಂದಿ ಬಂದಿದ್ದೀವಿ ನಾವು. ನನ್ನ ಗಂಡ ಮತ್ತು ನನ್ನ ಚಿಕ್ಕ ಮಕ್ಕಳು. ಒಬ್ಬನಿಗೆ ಸ್ಕೂಲ್ ಇದೆ, ಅವ್ನಿಗೆ ಎಕ್ಸಾಮ್ ಅಂತ ನಾಳೆ, ಹಾಗೆ ಅವನು ಶಾಲೆಗೆ ಹೋಗಿದ್ದಾನೆ. ಮತ್ತೆ ನಾವು 3 ಬಂದಿದ್ದೇವೆ ಕೆಲಸಕ್ಕೆ. ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ಇಷ್ಟೊಂದು ಮಂದಿಯಲ್ಲಿ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ. ನೋಡಿ ಯುವಕರೆಲ್ಲರೂ ಮಾಡ್ತಾ ಇದ್ದಾರೆ. ಅಕ್ಕ ನಮಸ್ತೆ. ಏನು ಹೆಸರು? ಪ್ರಿಯಾ. ದಾದ ಮಾಡ್ಕೊಂಡ್ಲಾರಿ ನಾನು ಯೋಜನೆ ಬೇಲೆ ಖುಷಿ ಆಪುಂಡು, ಮಸ್ತ್ ಖುಷಿ ಆಪುಂಡು. ದೇವರನ ಕೆಲಸ ದಾದಂಬರು ಈರ್ ಪಂಡರತ. ಓ ಅಜ್ಜರೇ ಆಯ್ತಾ ಒಂದು
అన్న చెప్పింది అన్న చెప్పింది చదవచ్చు నువ్వు సమాచారం ಆಗಲೇ చదవచ్చు ಕೊಟ್ಟಣ ಏನು ಪರಬ್ಬಿ ಪಂಚಲ್ ಗಾಡಿ ಅಂತ ಪರಬ್ಬೆ ಕೊರಂದದಾನೆ ಜವನೆ ಕೊರಂದದಾನೆ ಸರ್ಬತ್ ಸರ್ಬತ್ ಏತ ಚದవచ్చు ఒక పరబ్బೆ కొరుకున్నాను అన్న పండే కాదు జవనే ముందు ಬೇರೆ ಹಾಕ್ಬಿಟ್ಟು ಅವು ಸರ್ಬತ್ ಅಂತ ಅಂದು ಹೆಂಗ್ ಕೊರ್ಲಿ వెంకట్ పోహలు ಅಂದು ಅತ್ತು ಕೇಸರಿ ನನ್ನ ಕೀಗೆ ಹೋಗಿ ಅದೇ ಹೆಜ್ಜೆ ಚಿಪ್ಪಿದ್ದ ಚಿಪ್ಪೆ ನೀರತ ಅಂದ್ರೆ ಮಂಗಾಳ್ತನೆ ನಾನು ಮಂಗ್ಯಾಪ ಕುಂತು ಬೀಳು ಅಂತ ಮಂಗಳು ಮಂಗ್ಯಾಮಣ ಇಂಚ ಅವೇ ಅಂಕಲ್ಲು ಮಾತಾಡ ಕೊರ್ಲೆ ಹೋಗ್ತೀನಿ ಇಷ್ಟು 15 ನಾನು ಬರ್ತಿದ್ದೀನಿ నేను ಬರ್ತೀನಿ ನಾನು ಇರು ಒಲ್ಪದಾರ ಕೂಡೋಕು ಕ್ಲಾಸ್ ಬರ್ತಾರೆ ಕೂಡೋಕು ಹತ್ತಲೇ ಇದ್ದೆ ಕೂಡೋಕು ರಾಮೇಶ್ವರಿ ಅಂದ ಹಾಂ ಅಷ್ಟೇ ಅಲ್ಲಿ ಆಗ್ಲೇ ನೀರು ಕೊರೋಡಿಗೆ ಅತ್ತಲೆ ಇಲ್ಲಿ ಕೆಲಸ ಮಾಡೋರಿಗೆ ಒಂದು ನೀರಿನ ಸಪ್ಲೈ ಇವರು ವಾಟರ್ ಮ್ಯಾನ್ ಹಾಂ ಎಸ್ ವಾಟರ್ ಮ್ಯಾನ್ ಅಂತ ಕೊಲ್ಲಿ ಅಕ್ಕ ಎಂಚ ಆಗುಂಡು ಬೇಲೆ ಬೇಲೆ ಖುಷಿ ಆಗುಂಡು ಖುಷಿ ಆಗುಂಡ ಹಾಂ ಏತೆ ಬಚ್ಚುಂಡು ಇಜ್ಜಿ ದಾಲ್ಗ ದೇವರನ ಬೇಲೆ ಆತ ದೇವಸ್ಥಾನ ಹಾಂ ಹಾಂ ಇರ್ತಲ್ಲೇ ಎಂಚ ತೊಂದರೆ ಇಜ್ಜಿ ಬೇಲೆಗೆ ಬರೋದಿಲ್ಲ ಹಾಂ ತೊಂದರೆ ಇದ್ದದ ಎಸ್ ಈಗ ದುಂಬುಪುರ ದೇವಸ್ಥಾನದ ಬೇಲೆಗೆ ಬರೋ ದುಂಬುಲ ಬೈಜಾರ ಇರು ಬರ್ಪೇದ ಇತ್ತೆಂಚ ಅವನು ಇತ್ತೆ ಭಾರಿ ಖುಷಿ ಆತಂದು ಅದಾ ಭಾರಿ ಖುಷಿ ಉಂಟು ಭಾರಿ ಖುಷಿ ದಂಡ ಇಂಕಲ್ನ ಬಂಗಾರ ದಿಂಚಿದ ನಂಗೆ ಖುಷಿ ದೇವಸ್ಥಾನ ಆತಿಜ್ಜಿ ನೇಟ ಅದು ವಾರದ ಸುಮಾರು ವರ್ಷ ಅಂಡು ದೇವಸ್ಥಾನದ ಬೇಲೆ ಖುಷಿ ಖುಷಿ ಆತಂಡು ಜನ ಸೇರೊಂದು ನಮಸ್ಕಾರ ಅಕ್ಕ ನಮಸ್ಕಾರ ಎಂಚ ಒಂದು ಬೇಲೆ ಖುಷಿ ಆವಂದು ಮಾತೇರು ಗಮ್ಮತ್ ಜನರಲ್ಲೇ ಇರತ್ತಾ ಭಾರಿ ಖುಷಿ ಆವಂದು ರೂಪಾಯಿ ಅಂದಂದು ದೇವಸ್ಥಾನದ ಬೇಲೆ ಭಾರಿ ಖುಷಿ ಆಗುಂಡು ಎಂಕ್ಲ ಏತ ವರ್ಷ ನೀ ಕೈ ವಾಡ ಅಂತಂದಿಲ್ಲ ದೇವಸ್ಥಾನ ಆವಡು ನಾನು ಈ ವರ್ಷ ಆತು ಮಾಂತೆಲ್ಲ ಇಡೀ ಊರು ಒಗ್ಗಟ್ಟ ಆತಂದು ಆತು ಒಂದು ದೇವಸ್ಥಾನ ಜಾಂಡು ಮಾಂತರೆಗ್ಲ ಬೇಲೆ ಅನ್ಪಲ್ ಭಾರಿ ಖುಷಿ ಆಗುಂಡು ಇಡೀ ಮೂಜಿ ಊರು ತಗಲು ಪೂರ ಬಂದ ಮೈ ಖುಷಿ ಆಗುಂಡು ಅಂತಿಂತ ಒಂಜಿ ಖುಷಿ ಬ್ರಹ್ಮ ಸಾತ್ ಹೋತು ಕರಿಯ ಒಂದು ಭಯಂಕರ ಮಾರಿ ಖುಷಿ ಇಲ್ಲ ಅಲ್ಲ ನೀರು ರಟ್ಟವನೆ ಓ ಅಕ್ಕ ದಾಯ್ತಿ ನೀರು ರಟ್ಟ ಆರು ಪಾತೆರ್ ನಾ ನೀರು ರಟ್ಟಾಯ್ನೆ ಇತ್ತದ ಜವನೆ ರೆಂಚ ದುಂಬುದ ಪರಬೇರೆಂಚ ಪರಬೇರ್ ಲೆಕ್ಕನೆ ಕೊಂಜನಾಗ್ಲ ಬೆಂತೀರು ಮಾತ್ರ ಮಾತೆಲ್ಲ ಬೆಂತೀರು ಜೋರ್ ಒಂಜಿ ಕೊಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಜೈ ಪಾಡೋರ ನಿಕ್ಲೆ ಪಾಡೋಡು ಯಾರು ಬುಜಿ ಹಾ ಬರ್ಲಿ ತುಗ ಎಂಚಿನ ಎಲ್ಲ ಜೈ ಜೋರ್ ಜೈ 7 ವರ್ಷದ ಕನಸು ನನಸಾ ಒಂದುಂಡಿತ್ತೆ 7 ವರ್ಷದ ಕನಸು ಬಲೆ 7 ವರ್ಷದ ಕನಸು ನನಸ ನನಗ ಇಡಲಿ ವೈ ಇಡಲಿ ಇರ್ನ ಹೇರ್ ಬ್ಯಾಂಡ್ಗೆ ಏತು 30 ರೂಪಾಯಿ ಒಂದು ದಾಲ ಹೇರ್ ಬ್ಯಾಂಡ್ ಚೂರ್ಲ ಮಣ್ಣ ಹತ್ತಿರ ದಾಲ ಮಲ್ತಿದಾರ ಅಂದು ಕಂಬಳದ ಹೇರ್ ಬ್ಯಾಂಡ್ ಈರ್ದಾನೆ ಸಮಾಧಾನ ಗೊತ್ತದ ದೇವರನ್ನ ಮುಕ್ಕದಾಯ್ತಾ ದೇವರನ್ನ ಸಮಾಧಾನ ಗೊತ್ತದ ಮಂತೇರು ಗೊತ್ತದ ಮಾತಾಡಲ್ಲ ಬತ್ತನ ಬೇಲೆ ಅಲ್ಪರ ಏತ್ ಬೇಲೆ ಅಂಡಿ ಅಲ್ಲಿ ಈತಾಯ್ನ ಖುಷಿ ಆಮುಡು ಎಂಜಾಪುನಕ ಮಸ್ತ್ ಖುಷಿ ಆವಂದು ದೇವರನ್ನ ಸೇವೆ ಅನ್ಪುಣ್ಣ ಓಕೆ ಬಲೆ ಮುಲ್ಪ ಪೂರ ಮಲ್ತೊಲ್ಲೇರು ಪಂಚಾಯತ್ ಬಲೆ ದೊಂಬುದ ಪೆಟ್ಟದ ನಡುಟ್ಲ ಊರ್ದ ಪೊಂಜನಕ್ಲು ಬೆನ್ಪುನಂಚಿತ್ನ ಪೊರ್ಲುದಲೆ ಮುಲ್ ಭಾರಿ ಜೋರ್ಡು ಭಾರಿ ಖುಷಿಟ್ಟು ಭಾರಿ ಗಮ್ಮತ್ತು ಪೂರ ಬೆನೊಂದುಲ್ಲೇರು ಮುಲಿತಂಚ ನೆರಳು ಉಂಡಾತೆ ಅಲ್ಪ ಎಕಡದ ಅಲ್ಪ ದೊಂಬಿತ್ತು ಎಂಚ ಒಂದುಂಡು ಇರ್ಪಾತೀರಿ ಯಾರಾತ ಓಯ್ ಅಜ್ಜಿ ದಾನಾಗೆ ಇಂಚಿ ತಿರುಗ್ಲೇ ಅವರ ಇಂಚಿ ಬಚ್ಚರೆ ಬೋಲ್ ಇಪ್ಪಡಪ್ಪ ಬಚ್ಚರೆ ಬೋಲ್ ಇಜ್ಜನ್ನಾಗ್ಲಿರ ನಾನೇ ಎಂಚಲ್ಲಾರು ಸೌಖ್ಯ ಇದು ದಾಯ್ತಾ ಅಂತಂದುಲ್ಲಾರು ದೇವಸ್ಥಾನದ ಬೇಡ ಅಂತ ಇರಗೀತಿ ಏತು ಪ್ರಾಯ ಏತು ಅನ್ಕೊಳಮ್ಮ 15 ಮಾನ ಒಂದು ಏತಂದು ಅನ್ಲಿ ಅತ್ತೆ ಎಂಚ ಒಂದುಂಡು ಬೇಲೆ ಎಂಚ ಒಂದುಂಡು ಇತ್ತೆ ದುಂಬುದಾಕಲು ಎಡ್ಡೆ ಬೆನ್ಪುಣ್ಣ ಇತ್ತೆ ಜೋಕ್ಲ ಪೊಕ್ಕಡೆ ಬೋಲ್ ಜೋಕ್ಲ ಹೊತ್ತು ಮೊಬೈಲ್ ಹೊತ್ತು ಗುಳ್ಳೋನ ಅವೇ ದುಂಬುದಾಕಲೆ ಬೆನ್ನೋಡತ್ತ ಇತ್ತದಾಕಲು ಬೆನ್ಕುಣ ಪೋಸ ಪಾಪ ಮಾರೆ ಆಸೋಕು ಬೆನೊಂದುಲ್ಲೆ ರಾಕಲಿ ಅವು ಅವು
ಪೂರ ಕೊಡ್ತು ನಾವು ಪೂರ ಕೊಡ್ತೀನವ ಕೊಡ್ತೀನವ ಬರ್ತದೆ ಮುಲ್ಬೇನು ಪಾತ ಆಂಡತ್ತ ತುಕ ಓಯ್ ಇರ್ದಾಯ್ತಾ ನಮ್ಮನೆ ನೆಟ್ಟು ಉಂದಾಯ್ತಾ ತುಗ ತುಲೆ ತುಲೆ ಉಂದಾಯ್ತಾ ಅವು ಮೈಪ್ ಮಲ್ಪಿನ ಅಡಿಪಡತ್ತ ಆಯ್ತು ಮೈಪ ಇದು ಅವು ಮೂಲವತ್ತು ಮಲ್ಪಿನ ಮೂವತ್ತು ಮಾಡ್ತಾನೆ ಎಂತ ಒಂದು ಬೇಲೆ ಬೇಲೆ ಖುಷಿ ಆಪುಂಡು ಮಲ್ಪರ ಗಮ್ಮತ್ತು ಜನ ಉಂಟತ್ತೆ ಅಂಚ ಬೇಲೆ ಖುಷಿ ಆಪುಂಡ ಜನ ಖುಷಿ ಜನಲ ಆತು ಜನ ಇತ್ತಿನ ಬೇಲೆ ಅಲ್ಪರ ಖುಷಿ ಆಪುಂಡತ್ತ ಅಂದು ಸಾಕುಂಡು ಸಾಕುಂಡು ಬೇಲೆ ಸಾಕುಂಡತ್ತೆ ತಿಂಡಿ ತಿಂದಾರಾ ಅಂದು ಆಯ್ತಾ ತಿಂಡಿ ಸಜ್ಜಿ ಎಲ್ಲ ಬಜ್ಜಿಲ್ಲ ಎಡೆ ಆಪುಂಡ ಎಡ್ಡೆ ಆಪುಂಡು ಸೋಕಾಪುಂಡು ತುಕ ಅಕ್ಕ ಬಕ ಐತೆ ಇತ್ತೆದ ಜೋಕುಲು ಪೂರ ಜಾಸ್ತಿ ಮೊಬೈಲ್ಗೆ ಗೊತ್ತು ಜಂಕ್ ಇದು ಎಂಜ ಬೇಲೆ ಎಂಜ ಒಂದು ಬೇರೆ ಖುಷಿ ಆಪುಂಡು ಜನ ಎಲ್ಲ ಬರ್ಪೇರು ಜಾಸ್ತಿ ಅದು ಮತ್ತೆ ಎಡ್ಡೆ ಆಪುಂಡು ಬೇಲೆ ಮತ ಆವಡು ಒಂದು ಎಂಕಲೆಗಳ ಒಂಜಿ ಖುಷಿ ಉಂಡು ಆಯ್ನಾತ್ ಬೇಗ ದೇವಸ್ಥಾನ ಅಣ್ಣ ಮಾತೆರೆಗಳ ಒಂಜಿ ಎಡ್ಡೆ ಆತ ಅಂಚ ಓಕೆ ದಾನೆಗೆ ಎಡ್ಡೆ ಎಂಚಲ್ಲಾರೆ ಸೌಖ್ಯ ಏ ಉಂಟ್ಲ 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 ಎಂಚಲ್ಲಾರೆ ಸೌಖ್ಯ ಗಮ್ಮತ್ತ ಒಂದುಂಡಾ ಗಮ್ಮತ್ತ ಒಂದುಂಡಾ ದಾಯ್ತ ಗಮ್ಮತ್ತು ಕೆಲಸ ಕೆಲಸ ಕೆಲಸನಾ ಎಂಚ ಆಪುಂಡಕ್ಕ ಖುಷಿ ಆಪುಂಡು ಖುಷಿ ಆಪುಂಡ ನೀವು ನಿಮ್ಮದೆಲ್ಲ ಆಯ್ತಲ್ಲ ಈಗ ಯಾರು ಜಾಸ್ತಿ ಕೆಲಸ ಮಾಡಿದವರು ನೀವ ಅಜ್ಜ ಎಲ್ರು ನಮ್ಗೆ ಆದಷ್ಟು ನಾವು ಮಾಡ್ತಿದ್ದೇವೆ ಅವರಿಗೆ ಆದಷ್ಟು ಅವ್ರು ಮಾಡ್ತಿದ್ದಾರೆ ಅವ್ರು ಯಾರೀಗ ಒಳ್ಳೆ ಕೆಲಸ ಮಾಡಿದವರು ಎಲ್ರು ಮಾಡ್ತಿದ್ದೇವೆ ಅವರಲ್ವಾ ಅವ್ರು ಮಾಡ್ತಿದ್ದಾರೆ ಅವ್ರು ಆಗಷ್ಟು ಅವ್ರು ಮಾಡ್ತಿದ್ದಾರೆ ಅವರ ಪ್ರಾಯಕ್ಕೆ ಒಳ್ಳೆ ಕೆಲಸ ಅಲ್ಲ ಅದು ಹೌದೌದು ಅಲ್ವಾ ಆತಾ ನಂದಂದು ಖುಷಿ ಆಪುಂಡ ಖುಷಿ ಸಜ್ಜಿಗೆ ಬರ ತಿಂದಾರಾ ತಿಂದ ಪೋರ್ಚಿ ಎಲ್ಲ ಪೋರ್ಚಿ ಗಮ್ಮತ್ ಬರುಂಡು ಸಜ್ಜಿಗೆ ಅಜ್ಜಿ ಸಜ್ಜಿಗೆ ಅಜ್ಜಿಲಿ ಸಜ್ಜಿಗೆ ಅಜ್ಜಲ್ ತಿಂದನಂತೇರಿ ಎಂಚ ಆಪುಂಡಕ್ಕ ಬೇಲೆ ಖುಷಿ ಆಪುಂಡು ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಹೇಗೆ ಒಳ್ಳೇದು ಅಂದ್ರೆ ಎಲ್ಲದಂದ್ರೆ ಎಲ್ಲ ಸೇರಿ ಜೊತೆಗೆ ಸೇರಿ ಮಾಡ್ತಾ ಇದ್ದೇವೆ ಕೆಲಸ ಹಾಗೆ ಎಲ್ಲ ಖುಷಿ ಆಗ್ತಂಟು ಖುಷಿ ಆಪುಂಡು ಬೇಲೆ ಅಲ್ಪರ ಆತಾ ಏನು ಮೆಲ್ಲದೆ ಖುಷಿ ಆಪುಂಡು ಬೇಲೆ ಮಲ್ಪರ ಏನಡಾರೆ ಪಂಚೇಸ್ ಇರಾರ ಖುಷಿ ಆಪುಂಡು ಬೇಲೆ ಮಲ್ಪರ ಪಂಚೇಸ್ ಆರೇಕ್ ಬಲ್ಲಿ ಖುಷಿ ಆಪುಂಡು ಬಾಳೆ ಬೇಲೆ ಬಾಲೆ ಬೇಲೆ ಅಂದು ಬಕ ಇರ ಖುಷಿ ಆಪುಂಡು ಬಾಲೆ ಅಂತ ಬಂದು ಖುಷಿ ಆಪುಂಡು ಬೇಲೆ ಮಲ್ಪರ ಮಾತಾಡ್ತಾರೆ ಬಾರಿ ಖುಷಿ ಉಂಟು ಬೇಲೆ ಮಲ್ಪಲ್ಲ ದೇವಸ್ಥಾನ ಬೇಕನೆ ಸಾರಾವಡು ಬಂದು ಎಂಕ್ಲಿಗೆ ಒಂದು ಆಸೆ ಬೇರೆ ಮೈಪು ಬಾರಿಸೋದ ಸುದ್ದಿಯ ಜೊತೆಗೆ ಹರಿಣಿ ಕರಿಯಲು ಅವರಿದ್ದಾರೆ. ಇವ್ರು ನಮ್ಮ ಕೊಲ್ಲಿಯ ದೇವಸ್ಥಾನದ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಅವೇನು ಬರುತ್ತೆ ನಾ ಸಾಂಗ್ ಕೊಲ್ಲಿ ಕ್ಷೇತ್ರಡಿ ನೆಲೆ ಉಂತಿನ ದುರ್ಗಾದೇವಿಯೇ ಈರೆ ಪಾದೊಗು ಎಂಕ್ಲೆನ ಸಾವಿರ ಸುಲ್ಮೆ ಕೊಲ್ಲಿ ಕ್ಷೇತ್ರಡಿ ನೆಲೆ ಉಂತಿನ ದುರ್ಗಾದೇವಿಯೇ ದೇವಿ ಶಾರದಾಂಬೆ ಪೂಜಿಪೆ ನಿನ್ನ ದೇವಿ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ದೇವಿ ಶಾರದಾಂಬೆ ಪೂಜಿಪೆ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ ಗಂಧಾಧಿ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ ಗಂಧಾಧಿ ನಿನ್ನ ಶಾರದೆಯೇ ಭಾರತೀಯೇ ಶಾರದೆಯೇ ಭಾರತೀಯೇ ಪೂಜಿಪೆನ ಹರ್ಷದಿಂದ. ಥ್ಯಾಂಕ್ ಯು. ಇತ್ತೆ ಮಾತಿರ್ಲ ದುರ್ಗೆಗೆ ಒಂಜಿ ಇದಾದಲ್ಲ ಜಯಕರ ಹೊಡೋರ ಪೂರ ಸೇರಿದೆ ದುರ್ಗಾ ಪರಮೇಶ್ವರಿ ದೇವರ ಬಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಗೋವಿಂದ ನಿ ಗೋವಿಂದ. ಎಸ್, ಇದು ಇಲ್ಲಿಯ ಮಹಿಳೆಯರ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅವರೆಲ್ಲರೂ ಕೂಡ ಬಹಳ ಖುಷಿಯಾಗಿದ್ದಾರೆ, ಸಂಭ್ರಮದಲ್ಲಿದ್ದಾರೆ. ನಮ್ಮ ಊರಿನ ದೇವಸ್ಥಾನದ ಕನಸನ್ನು ನಾವು ಕಂಡಿದ್ವಿ. ಆ ಕನಸು ನನಸಾಗುವಂತಹ ಸಮಯ. ಜೊತೆಗೆ ನಾವೆಲ್ಲರೂ ಕೂಡ ಇಲ್ಲಿ ಶ್ರಮದಾನವನ್ನು ಮಾಡ್ತಾ ಇದ್ದೇವೆ. ಈ ಶ್ರಮದಾನವು ಕೂಡ ನಮಗೊಂದು ರೀತಿಯದ್ದು ನೆಮ್ಮದಿಯನ್ನು ಕೊಡ್ತಾ ಇದೆ, ತೃಪ್ತಿಯನ್ನು ಕೊಡ್ತಾ ಇದೆ. ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು 60ರಿಂದ 70 ವರ್ಷ ದಾಟಿದವರು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನುಭವಿಗಳಿದ್ದಾರೆ, ಅನನುಭವಿಗಳಿದ್ದಾರೆ. ಎಲ್ಲರೂ ಒಟ್ಟು ಸೇರಿಕೊಂಡು ಈ ಶ್ರಮದಾನದ ಸೇವೆಯನ್ನು ಮಾಡ್ತಾ ಇದ್ದಾರೆ.
ಎಲ್ಲರೂ ಕೂಡ ದೇವಿಯ ಸೇವೆ, ಇಂದು ಅಪ್ಪನ ಸೇವೆ ಅನ್ನುವಂಥ ಖುಷಿಯಲ್ಲಿ ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಾನೇ ಇದ್ದಾರೆ, ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಪ್ರತಿ ಭಾನುವಾರವೂ ಕೂಡ ಇಲ್ಲಿ 200ರಿಂದ 250 ಜನ ಬಂದು ಎಲ್ಲರೂ ಕೂಡ ಒಟ್ಟಾಗಿ ದುಡಿತಾ ಇದ್ದಾರೆ. ಜೊತೆಗೆ ಒಟ್ಟಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಎಲ್ಲವನ್ನು ಕೂಡ ಸೇವಿಸ್ತಾ ಇದ್ದಾರೆ. ಜೊತೆಗೆ ಒಂದು ಹೊಸ ಬಾಂಧವ್ಯ ಅವರಲ್ಲಿ, ಅಂದರೆ ಊರಿನವರು ಒಟ್ಟಾಗಿ ಕೆಲಸ ಮಾಡುವಂಥದ್ರ ಜೊತೆಗೆ ಈ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಹೊಸ ಬಾಂಧವ್ಯ, ಹೊಸ ಪ್ರೀತಿ, ಹೊಸ ಸ್ನೇಹ ಎಲ್ಲವೂ ಕೂಡ ಬೆಳೀತಾ ಇದೆ. ಎಲ್ಲರ ಒಗ್ಗಟ್ಟು ಈ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಇದು ವಿಶೇಷ. ಈ ಮಹಿಳಾ ಶ್ರಮದಾನದಲ್ಲಿ ನಿರತರಾಗಿರುವಂತಹ ಸ್ವಯಂ ಸೇವಕರನ್ನು ಒಂದು ಚಿಕ್ಕದಾಗಿ ಪರಿಚಯಿಸುವಂಥ ಕೆಲಸ. ಬಹಳಷ್ಟು ಜನ ಇವತ್ತು ಬಂದಿರದೇ ಇರ್ಬೋದು, ಅವರು ಕೂಡ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೂ ಕೂಡ ಶುಭಾಶಯನ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.